ಮಂಜೇಶ್ವರದ ತುಮಿನಾಡಿನಲ್ಲಿ ಸಕಲ ಸಿದ್ಧತೆಗಳೊಂದಿಗೆ ತಯಾರಾದ ಮಿನಿ ಮಾಸ್ಟ್ನಿಂದ ಈ ತನಕ ಊರವರಿಗೆ ಬೆಳಕನ್ನ ಕಾಣಲು ಸಾಧ್ಯವಾಗಿಲ್ಲ. ಬಹುತೇಕ ಕಡೆಗಳಲ್ಲೂ ಕಂಬ ಸ್ಥಾಪಿತವಾದ ಮರುದಿನವೇ ಬೆಳಕಿನ ಸಂಪರ್ಕವನ್ನ ಕಾಣುವಾಗ ತುಮಿನಾಡಿನಲ್ಲಿ 3 ತಿಂಗಳುಗಳೇ ಕಳೆದರೂ ಮಿನಿ ಮಾಸ್ಟ್ ಬೆಳಕಿನ ಭಾಗ್ಯ ಊರವರಿಗೆ ಲಭಿಸಿಲ್ಲ. ಮಂಜೇಶ್ವರ ಶಾಸಕ ಪಿಬಿ ಅಬ್ದುಲ್ ರಜಾಕ್ ರವರ ಅಭಿವೃದ್ಧಿ ಫಂಡ್ನಿಂದ ತುಮಿನಾಡು ಜಂಕ್ಷನ್ಗೆ ಹಸಿರು ನಿಶಾನೆಯಾದ ಮಿನಿ ಮಾಸ್ಟ್ ಬೆಳಕಿನ ಕಂಬದ ಜೊತೆಯಾಗಿ ಲೈಟ್ ಕೂಡ ಸ್ಥಾಪಿಸಿ ಇದೀಗ 3 ತಿಂಗಳುಗಳೇ ಕಳೆದಿವೆ. ಈ ಬಗ್ಗೆ ಊರವರು ಅಧಿಕೃತರಲ್ಲಿ ವಿಚಾರಿಸಿದಾಗಲೂ ಯಾವುದೇ ಉತ್ತರ ಲಭಿಸಿಲ್ಲವೆಂಬುದಾಗಿ ಆರೋಪ ಕೇಳಿಬಂದಿದೆ. ಬೆಳಕು ಹೊತ್ತಿ ಉರಿದರೆ ಇದರ ಬಿಲ್ ಪಾವತಿಯನ್ನ ಯಾರು ಮಾಡಬಹುದು ಎಂಬ ಪ್ರಶ್ನೆಗೆ ಉತ್ತರ ಲಭಿಸಿದ ಕಾರಣ ಇಷ್ಟೊಂದು ವಿಳಂಬವಾಗಲು ಒಂದು ಕಾರಣ ಎಂಬುದಾಗಿ ತಿಳಿದುಬಂದಿದೆ. ಸ್ಥಳೀಯ ಪಂಚಾಯತ್ ಸದಸ್ಯೆ ಈ ಕಾರ್ಯಕ್ಕೆ ಅಷ್ಟೊಂದು ಮುತುವರ್ಜಿ ವಹಿಸದಿದ್ದರೂ 15 ದಿವಸಕ್ಕೆ ಮೊದಲೇ ಈ ಸಮಸ್ಯೆಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜೀಜ್ ಹಾಜಿಯವರು ಮುತುವರ್ಜಿ ವಹಿಸಿ ಬಿಲ್ ಕಟ್ಟುವುದಾಗಿ ತೀರ್ಮಾನಿಸಿ ವಿದ್ಯುತ್ ಇಲಾಖೆಯವರಿಗೆ ಲಿಖಿತವಾಗಿ ನೀಡಲಾಗಿರುವುದಾಗಿ ತಿಳಿದುಬಂದಿದೆ. ಇದೀಗ ಮತ್ತೆ ವಿದ್ಯುತ್ ಇಲಾಖೆಯ ಭಾಗದಿಂದ ವಿಳಂಬವಾಗುತ್ತಿರುವುದಾಗಿ ಹೇಳಲಾಗುತ್ತಿದೆ. ಅಂತೂ ಇನ್ನು ಯಾವಾಗ ತುಮಿನಾಡು ಜನತೆಗೆ ಮಿನಿ ಮಾಸ್ಟ್ ಬೆಳಕಿನ ಭಾಗ್ಯ ಒದಗಿ ಬರುತ್ತದೋ ಎಂದು ಕಾದು ನೋಡಬೇಕಾಗಿದೆ. ರೆಹಮಾನುದ್ದೀನ್ ಅವರ ವಿ4 ನ್ಯೂಸ್ 24/7 ಮಂಜೇಶ್ವರ.